ಸ್ತನ್ಯಪಾನ ಮಾಡಿಸುವ ತಾಯಂದಿರಲ್ಲಿ ಆರೋಗ್ಯ, ಮಾನಸಿಕದ ತೃಪ್ತಿ, ನೆಮ್ಮದಿಯ ಜೊತೆಗೆ ದೈಹಿಕ ಸೌಂದರ್ಯ ವೃದ್ಧಿಯನ್ನು ಹೆಚ್ಚಾಗಿ ಕಾಣಬಹುದಾಗಿದೆ. ಮಾತ್ರವಲ್ಲದೆ ಸ್ತನ್ಯ ಹಾಗೂ ಗರ್ಭಗಳಲ್ಲಿ ಕಾಣಿಸುವ ಕ್ಯಾನ್ಸರ್ ಅನ್ನು ತಡೆಗಟ್ಟಲು ಸಾಧ್ಯವಿದೆ. ಕೃತಕ ಹಾಲಿಗಿಂತ ತಾಯಿಯ ಎದೆಹಾಲು ಸರ್ವಶ್ರೇಷ್ಠವಾಗಿದೆ. ಎದೆಹಾಲು ಕುಡಿಯುವ ಮಗುವಿನ ಆರೋಗ್ಯ ಪರಿಪೂರ್ಣವಾಗಿರುತ್ತದೆ ಎಂದು ಸ್ತ್ರೀ ತಜ್ಞೆ ಡಾಕ್ಟರ್ ಚಂದ್ರಿಕಾ ಕಿಣಿ ಹೇಳಿದರು. ಮುಂದೆ ಗರ್ಭಕೋಶದ ಕ್ಯಾನ್ಸರ್ ಇರಬಹುದು ಅಥವಾ ಬ್ರೆಸ್ಟ್ ಕ್ಯಾನ್ಸರ್ ಬರುವಂತ ಸಾಧ್ಯತೆ ಕೂಡ ಕಡಿಮೆ. ನೆನಪಿಟ್ಕೊಳ್ಳಿ. ಸೊ ಈ ಸ್ತನಗಳ ಕ್ಯಾನ್ಸರ್ ಯಾರಿಗೆ ಹೆಚ್ಚಿರ್ತದೆ ಅಂದ್ರೆ ಒಂದು ಸರಿ ಕೂಡ ತಾಯಿ ಹಾಲನ್ನು ಉಣಿಸದೇ ಇರುವಂತಹ ತಾಯಿಯಂದರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಬರುವಂತ ಸಾಧ್ಯತೆ ಹೆಚ್ಚಿರ್ತದೆ. ಆದ್ರಿಂದ ತಾಯಿ ಹಾಲು ಉಣಿಸೋದ್ರಿಂದ ಈ ಎರಡು ಕ್ಯಾನ್ಸರ್ಗಳನ್ನು ಕೂಡ ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ನಾನು ಆವಾಗ ಹೇಳಿದಾಗ ಈ ಆಕ್ಸಿಟೋಸಿನ್ ಹಾರ್ಮೋನ್ ಬಿಡುಗಡೆಯಿಂದ ತಾಯಿ ಮಗುವಿಗೆ ಹಾಲು ಉಣಿಸ್ತಾ ಇರುವಾಗ ಅವರಿಗೆ ಒಂಥರ ರಿಲ್ಯಾಕ್ಸ್ ಫೀಲಿಂಗ್ ಆಗ್ತದೆ, ಕಂಫರ್ಟೇಬಲ್ ಫೀಲಿಂಗ್ ಆಗ್ತದೆ. ಇದು ಕೂಡ ಮುಂದೆ ಅವರಿಗೆ ಖಿನ್ನತೆ ಇರ್ಬೋದು, ಡಿಪ್ರೆಷನ್, ಇಂತಹ ಮಾನಸಿಕ ತೊಂದರೆಗಳನ್ನು ಬಾರದ ಹಾಗೆ ತಡೆಗಟ್ಟುತ್ತದೆ. ಕಾರ್ಕಳ ಲಯನ್ಸ್ ಕ್ಲಬ್ ಭವನದಲ್ಲಿ ಲಯನ್ಸ್ ಕ್ಲಬ್ ಆಯೋಜಿಸಿದ ಸ್ತನ್ಯಪಾನ ಜಾಗೃತಿ ಸಮರೂಪ ಸಪ್ತಾಹವನ್ನು ಉದ್ದೇಶಿಸಿ ಮಾತನಾಡಿದರು. ಲಯನ್ಸ್ ಕ್ಲಬ್ ಅಧ್ಯಕ್ಷ ರಾಜೇಶ್ ಶೆಣೆಯವರು ಮಾತನಾಡಿ, ಪ್ರತಿಯೊಂದು ಮಾನವ ಜೀವಗಳು ತಾಯಿಯ ಎದೆ ಹಾಲನ್ನ ಸೇವನೆಗೈದು ಬೆಳೆಯುವುದನ್ನು ಮರೆಯಬಾರದು. ಹೆತ್ತ ತಾಯಿ, ಹೊತ್ತ ಭೂಮಿ ಸರ್ವಶ್ರೇಷ್ಠವಾದುದರಿಂದ ಗೌರವಿಸುವುದು, ನಮಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದು ಹೇಳಿದರು. ಮಹೇಶ್ವರ ಸಮೇತ ಎದೆ ಹಾಲು ಕುಡಿದರು, ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರು. ಅಂತಹ ಪರಮಾತ್ಮ ಸಮೇತ ಆ ಎದೆ ಹಾಲು ಕುಡಿದ ಒಂದು ಇದರಲ್ಲಿ ಆ ಬಗ್ಗಿ ತಾಯಿಗೆ ನಮಸ್ಕರಿಸ್ತಾರಂತೆ. ಸಹಜವಾಗಿ ಹೇಳಿಕೊಡುವರಿಲ್ಲ ಈ ತಾಯಿ ಹಾಲಿನ ಮಹತ್ವ, ತಾಯಿ ಹಾಲು ಕುಡಿಬೇಕಾ ಬೇಡವಾ, ಅಥವಾ ಪ್ರಥಮ ಆ ಹುಟ್ಟಿದ ಕೂಡಲೇ ತಾಯಿ ಹಾಲು ಮಗುವಿಗೆ ನೀಡಬಹುದಾ, ಅಥವಾ ತನ್ನ ಧೈರ್ಯಕ್ಕೆ ನನ್ನ ಆರೋಗ್ಯದಲ್ಲಿ ಏನಾದರೂ ಆ ಕುಡಿದ್ರಿಂದ ನನ್ನ ತಾಯಿಗೆ ಏನಾದರೂ ತೊಂದರೆ ಉಂಟಾ, ಎಷ್ಟು ಸಮಯ ತನಕ ತಾಯಿ ಹಾಲು ನೀಡಬೇಕು ಅಂಥದ್ದೆಲ್ಲ ಮಾಹಿತಿಗಳ ಕೊರತೆ ಇದೆ. ಇಂತಹ ಕೊರತೆಗಳನ್ನು ಹೋಗಲಾಡಿಸಲಿಕ್ಕೆ ಜನಜಾಗೃತಿಗಾಗಿ ನಮ್ಮ ಸೇವಾ ಸಂಸ್ಥೆ ಲಯನ್ಸ್ ಕ್ಲಬ್ ಆ ಜನಜಾಗೃತಿಗಾಗಿ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಏರ್ಪಡಿಸಿಕೊಂಡು ಬಂದಿದೆ. ಸಮಾಜ ಸೇವಕಿ ವಂದನಾ ರೈಯವರು ಮಾತನಾಡಿ, ಮಕ್ಕಳಲ್ಲಿ ಭೇದ ಭಾವ ಸಲ್ಲದು. ವಿಶೇಷ ಚೇತನ ಮಕ್ಕಳಲ್ಲಿ ಪ್ರತಿಭೆಗಳಿವೆ. ಅವುಗಳನ್ನು ಗುರುತಿಸುವ ಸತ್ಕಾರ್ಯ ಲಯನ್ಸ್ ಕ್ಲಬ್ ನಿರಂತರವಾಗಿ ನಡೆಸುತ್ತಾ ಬಂದಿದೆ. ಲಯನ್ಸ್ ಸಂಸ್ಥೆಗಳು ಇಂಥವರ ಬದುಕಿಗೆ ಪ್ರಜ್ವಲಿಸುವ ದೀಪವಾಗಲಿ ಎಂದು ಶುಭ ಹಾರೈಸಿದರು. ನನ್ನಿಂದ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ನಾನು ವಿಡಿಯೋಗಳನ್ನು ಮಾಡಲಿಕ್ಕೆ ಶುರು ಮಾಡಿದೆ. ಹತ್ರ ಇವತ್ತು ನನ್ನ ಒಂದು 100-105 ವಿಡಿಯೋಸ್ ಆಗಿದೆ. ಮಕ್ಕಳು ಅದರಿಂದ ತುಂಬ ಕಲಿತಿದ್ದಾರೆ. ಎಲ್ಲ ಪೋಷಕರ ಮಕ್ಕಳ ಪ್ರೀತಿ ವಿಶ್ವಾಸವನ್ನು ಇವತ್ತು ನಾನು ಪಡೆದಿದ್ದೇನೆ. ಇದಕ್ಕಿಂತ ಮೇಲೆ ಯಾವ ಅವಾರ್ಡ್ ಕೂಡ ನನಗೆ ದೊಡ್ಡದಲ್ಲ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನಾವು ಬೆಳೆಯೋದಲ್ಲದೆ ಈಗ ನಮ್ಮ ಜೊತೆ ವಾರ್ಷಿಕ ಅಷ್ಟು ಒಳ್ಳೆಯ ಪ್ರತಿಭೆ ಆದರೂ ಕೂಡ ಅವರ ಪ್ರತಿಭೆಯನ್ನು ಮೇಲೆ ಬರಲಿಲ್ಲ. ಅವರು ಯಾವ ಥರ ಹಾಡ್ತಾರೆ ಅನ್ನೋದು ನನಗೆ ಗೊತ್ತು. ಹಾಗಾಗಿ ಮೊನ್ನೆ ಶಾಲೆಯಲ್ಲಿ ಅವರ ಈ ಪದ್ಯವನ್ನು ನಾನು ರೆಕಾರ್ಡ್ ಮಾಡಿಬಿಟ್ಟು ಫೇಸ್ಬುಕ್ಕಲ್ಲಿ ಬಿಟ್ಟೆ. ಸೊ 4.5 ಲಕ್ಷ 3 ದಿವಸದಲ್ಲಿ ಅದು ವೀಕ್ಷಣೆ ಆಗಿದೆ ಅವರ ಪದ್ಯ. ಅವತ್ತು ಈ ಕಲೆಯನ್ನು ಗುರುತಿಸಿ ಫಸ್ಟ್ ಟೈಮು ನಮ್ಮ ರಾಜೇಶ್ ಶೆಣೆ ಸರ್ ಇಲ್ಲಿ ನೋಡಿ ಅದ್ಭುತ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತು ನಾವು ಮಾತ್ರ ಇದು ಮಾಡೋದಲ್ಲ, ಯಾರು ಪ್ರತಿಭೆ ಇದ್ದಾರೆ ನನಗೆ ವಾರ್ಷಿಕ ಸಿಕ್ಕಿದೆ. ಅದೇ ಥರ ನಿಮ್ಮ ಮನೆ ಪಕ್ಕ ಯಾರ ಒಳ್ಳೆಯ ಪ್ರತಿಭೆಗಳು ಇರ್ಬೋದು ಅಂಥವರನ್ನ ಮೇಲೆ ತರುವಂತಹ ಪ್ರಯತ್ನ ನಾವು ಇವತ್ತು ಮಾಡಬೇಕು. ಲಯನ್ಸ್ ಕ್ಲಬ್ನ ಅಧ್ಯಕ್ಷ ರಾಜೇಶ್ ಶೆಣೆ, ಲಯನ್ಸ್ ಕ್ಲಬ್ನ ಮಿಥುನ್ ಹೆಗ್ಡೆ, ಸುಭಾಷ್ ಸುವರ್ಣ, ಡಾಕ್ಟರ್ ರಾಬರ್ಟ್ ಡಿಮೆಲು, ನಿತ್ಯಾನಂದ ಭಂಡಾರಿ, ಪ್ರಕಾಶ್ ಪಿಂಟು, ಮಿತ್ರ ಪ್ರಭಾ ಹೆಗಡೆ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು.